ಬ್ರಹ್ಮಾವರ ಬಾರಕೂರು ಶಿವಮೊಗ್ಗ ರಾಜ್ಯ ರಸ್ತೆ ಬ್ರಹ್ಮಾವರ ಬಳಿಯ ಹಂದಾಡಿ ಶಾಲೆ ಹತ್ತಿರ ರಸ್ತೆ ಒಂದು ಬಾಯಿ ತೆರೆದುಕೊಂಡಿತ್ತು. ಹಲವಾರು ದ್ವಿಚಕ್ರ ವಾಹನ ಸವಾರರು ಬಿದ್ದು ಕೈ ಕಾಲು ಮುರಿದುಕೊಂಡ ಘಟನೆ ಪ್ರತಿದಿನ ನಡೆಯುತ್ತಿದೆ. ಮಳೆಗಾಲ ಆರಂಭಗೊಂಡ ಬಳಿಕ ರಸ್ತೆಯಲ್ಲಿ ಚಿಕ್ಕ ಗಾತ್ರದಲ್ಲಿ ತೆರೆದುಕೊಳ್ಳುವ ಹೊಂಡಗಳು ಅಧಿಕ ಭಾರದ ಲಾರಿಗಳ ಸಂಚಾರದಿಂದ ರಸ್ತೆ ಹೊಂಡ ದೊಡ್ಡದಾಗುತ್ತಾ ಹೋಗಿ ಕೆರೆಯಂತಾಗುತ್ತದೆ. ಈ ರಸ್ತೆಯಲ್ಲಿ ಹಲವಾರು ಕಿರು ಸೇತುವೆಗಳು ಅಧಿಕ ಭಾರದ ಘನ ವಾಹನಗಳ ಸಂಚಾರದಿಂದ ತೀರಾ ಅಪಾಯದಲ್ಲಿವೆ.